ಏನಕ್ಕೆ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಕಾರು. ಎಸ್, 1 crore ವೆಚ್ಚದಲ್ಲಿ ಇವರು ಈ ಪ್ಲಾನ್ ಮಾಡಿದ್ದಾರೆ ಮಚ್ಚ. ಇಲ್ಲಿರ್ಬೇಕು ಮಚ್ಚ. ಸಬ್ಸ್ಕ್ರೈಬ್ ಮಾಡಿ 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 ಮಾಡಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಚಿ ವ್ಲಾಗ್. ಹೇಗಿದ್ದೀರಾ ಎಲ್ಲ? ಸಾರಿ, ಇವತ್ತು ನಮ್ದು ಭಾಷೆ ಕನ್ನಡ ಭಾಷೆಯನ್ನು ಮುಖಾಂತರ ಉಪಯೋಗಿಸಿದ್ದೀವಿ. ಯಾಕೆಂದರೆ ನಮ್ಮ ಮುಂದೆ ಇದೆ ಎರಡು ಜನರಿದ್ದಾರೆ. ನಮ್ಮ ಕನ್ನಡದಲ್ಲಿ ತಪ್ಪಿದ್ದರೆ ಕ್ಷಮೆ ಇರಲಿ. ಮೊದಲನೆಯದಾಗಿ ನಮ್ಮ ಮಂಡ್ಯದ ಗಂಡು, ಮತ್ತೆ ಅಂತ ಹೇಳ್ಬೇಕು, ಮಂಡ್ಯದ ಗಂಡು ಮತ್ತು ಮಂಗಳೂರಿನ ಗಂಡು ಇಬ್ಬರಿದ್ದಾರೆ. ಇಬ್ಬರಲ್ಲಿ ಈಗ ಒಬ್ಬರನ್ನು ನಾವು ಮಾತಾಡಿಸಿದ್ದೇವೆ. ಮಿಸ್ಟರ್ ತಾರೀಶ್ ಕುಮಾರ್, ಡೆಸರ್ಟ್ ಡ್ರೀಮ್ಸ್ ಕನ್ನಡ ಬಾಯ್. ಕೇಸೆ ಹೇಗಿದ್ದೀರಾ? ಎಂಚವುಲ್ಲರು ಚೆನ್ನಾಗಿದ್ದಾರೆ ಎಲ್ಲರೂ. ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ 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 ಮಾಡಿ. ಅವರು ದುಬೈಲಿ ಹವಾ ಮಾಡ್ತವ್ರೆ. ಎಂತ ಹವಾ ಮಾಡ್ತೇವ್ರೆ. ವಿಶೇಷ ಏನಂತಂದ್ರೆ ಇವತ್ತು ನಮ್ಮ ಜೊತೆ ಇದೆ ಒಂದು ಬ್ಯೂಟಿಫುಲ್ ಕಾರ್. ಈ ತರ ಕಾರು ನಮ್ಮ ಚಾನಲ್ ಅಲ್ಲಿ ಯೂಶುವಲಿ ನಮ್ಮ ಚಾನಲ್ ಏನ್ ಮಾಡ್ತೀವಿ, ಕಾರ್ ರಿವ್ಯೂಸ್ ಮಾಡ್ತೀವಲ್ಲ, ಸ್ಪೋರ್ಟ್ಸ್ ಕಾರ್, ಲಕ್ಸುರಿ ಕಾರ್. ಬಟ್ ಈ ಕಾರ್ ಇದೆಯಲ್ಲ, ಈ ಕಾರ್ನ ನಾವು ಫಸ್ಟ್ ಟೈಮ್ ನೋಡ್ತಿರೋದು ಈ ದುಬೈಲಿ. ಹೆಮ್ಮೆ ಮೇಲೆ ಹೆಮ್ಮೆ ಹಾಕಿದೆ ನಮ್ಗೆ. ದಿಸ್ ಈಸ್ ಕರ್ನಾಟಕದ ಹೆಮ್ಮೆಯ ಕಾರು. ಈ ಕಾರಿಗೆ ಏನಪ್ಪಾ ಸ್ಪೆಷಾಲಿಟಿ ಅಂತಂದ್ರೆ, ಈ ಕಾರು ನಮ್ಮ ಕರ್ನಾಟಕದಿಂದ ಲಂಡನ್ಗೆ ನೋಡಲ್ ಹೋಗ್ತಾ ಇದೆ. ಬೆಂಗಳೂರಲ್ಲಿ ಇದ್ದವರಿಗೆ ಗೊತ್ತಿರ್ಬೋದು, ಈ ಬೆಂಗಳೂರಿಂದ ಮೆಜೆಸ್ಟಿಕ್ ಇಂದ ಕೇರ್ಪುರಂ ಹೋಗಕ್ಕೆ 3-4 ಗಂಟೆ ಆಗುತ್ತೆ. ಬ್ಯಾಕ್ ಎಲ್ಲ ಉರಿ ಬಂದ್ಬಿಡುತ್ತೆ. ಅದ್ರಲ್ಲಿ ಈ ಕಾರ್ನ ಇವರು ಕರ್ನಾಟಕದಿಂದ ಲಂಡನ್ ನೋಡ್ತಾರೆ ಅಂತಂದ್ರೆ ಇದು ಸಾಮಾನ್ಯ ಮಾತೇ ಅಲ್ಲ. ಹಾಗಾಗಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡೋಣ. ನಮ್ಮ ಕರ್ನಾಟಕದ ಎಲ್ಲರೂ ಕೂಡ ಅವರು ಯುನೈಟೆಡ್ ವಂಡರ್ಸ್ ಅಂತ ಹಿಂಗ್ ಬರ್ತಾರೆ. ಬಂದ ತಕ್ಷಣ ಅವ್ರ ಜೊತೆ ಮಾತಾಡುವ, ಸಪೋರ್ಟ್ ಮಾಡಿ. ಕನ್ನಡಿಗರು ತುಳು ಅವರು ಎಲ್ಲ ಕನ್ನಡಿಗರು, ಎಲ್ಲ ಕರ್ನಾಟಕದ ಎಲ್ಲ ಒಂದೇ, ನಾವೆಲ್ಲ ಒಂದೇ. ನಾವು ಇವತ್ತು ನಮ್ಮ ಮಾತುಕತೆಯನ್ನು ಕನ್ನಡದಲ್ಲಿ ಮುಂದುವರಿಸುತ್ತಿದ್ದೇವೆ. ಅವರೊಂದಿಗೆ ಇದ್ದಾರೆ. ನಿಮ್ಮ ಹೆಸರು? ಅಬ್ದುಲ್. ಎಲ್ಲಿಂದ ನೀವು? ಪುತ್ತೂರ್ದ ಇದು ತುಳುಬಾರ್ ಪೂಜಾ. ಅಯ್ಯೋ ರಾಮ, ಸಾರಿ, ಇದರಲ್ಲಿ ತುಳು ಕೂಡ ಬರ್ತಾ ಉಂಟು. ಒಕ್ಕ ಎಂಚಲ್ಲರ್ ಮಸ್ತ್ ಆರಾಮಲ್ಲರ ಎಂಚಾಪುಂಡು ದುಬೈ ಬಾರಿ ಸೆಕೆ ಉಂಡು. ಅದೇ ಪುತ್ತೂರು ಹೋಗ್ಲಿಲ್ಲ ಎಕ್ಸಾಕ್ಟ್ ಪ್ಲೇಸ್. ಈಶ್ವರಮಂಗಲ. ಅದೇ ವೆರಿ ಗುಡ್. ಪುತ್ತೂರು ದಕ್ಲು ಮಾತೆಲ್ಲ ಒಂಜಿ ಕಮೆಂಟ್ ಮಂಪೆ, ನಮಸ್ಕಾರ ಮಂಪ್ಲೆ ಬಕ್ಕ ಮೇರನ ಮೆಕ್ಕಲ್ನ ಒಂಜಿ ಪ್ರಯತ್ನಗ್ ಮಸ್ತ್ ಸಪೋರ್ಟ್ ಮಂಪಡು ಒಂದು ಕೇಳೋದಿಲ್ಲ. ಖಂಡಿತ. ಈಗ ಹೋಗುವ ಬ್ಯಾಕ್ ಟು ಕನ್ನಡ ಬನ್ನಿ. ಹಾಗಾಗಿ ನಾವು ಇವತ್ತು ಕನ್ನಡ ವ್ಲಾಗ್ ಮಾಡ್ತಿದ್ದೇವೆ. ಕಿರು ಪರಿಚಯ. ಯಾಕಂದ್ರೆ ನನಗೆ ತುಳು ಬರುತ್ತೆ, ನೀನ್ ಕನ್ನಡನೇ ಬರಲ್ಲ. ಬರುತ್ತೆ ಮಚ್ಚ. ಈಗ ಡವ ಆಗ್ತಾ ಉಂಟು, ಡವ ಈಗ ಯಾಕಂದ್ರೆ ನಮ್ದು ಫೇಮಸ್ ಯೂಟ್ಯೂಬರ್ ದುಬೈ. ನಾನು ಹೇಳ್ತೀನಿ, ಯಾರು ಹೇಳಿದ್ರೆ ಪರವಾಗಿಲ್ಲ. ನೀವು ಹೇಳ್ತೀರಾ, ಅದು ಅಂಬರೀಶ್ ಡೈಲಾಗ್ ಇದೆಯಲ್ಲ, ಅವನು ಹೇಳಲ್ಲ, ನೀನ್ ಹೇಳ್ತೀಯ ಅಂತ. ಮಚ್ಚ ಇಲ್ಲಿರ್ಬೇಕು ಮಚ್ಚ. ಯಾಕಂದ್ರೆ ಇವರು ಒಂದು ಇಂಟೆನ್ಷನ್ ಇಟ್ಕೊಂಡು, ಅಂದ್ರೆ ಸಾಧಿಸ್ಬೇಕಂತ ಇಟ್ಕೊಂಡು ಆ ಒಂದು ಕಾರಿನ ಕಿರು ಪರಿಚಯ ಆಗ್ಬೋದು, ವಿಷಯ ಆಗ್ಬೋದು, ಎಲ್ಲ ಒಳ್ಳೆ ರೀತಿಯಲ್ಲಿ ಹೇಳಿಕೊಡ್ತಿದ್ದಾರೆ. ನಾನು ತಪ್ಪದೆ ಒಂದು ವಿಡಿಯೋ ನೋಡದೆ ಬಿಡಲ್ಲ, ಅದು ಕೂಡ ಟಿವಿಯಲ್ಲಿ ನಮ್ಮ ಫ್ಯಾಮಿಲಿ ಸಮೇತ ನೋಡ್ತೇವೆ. ನಿಮಗೆ ಕಳಿಸ್ತಾ ಇದ್ದೇವೆ ಫೋಟೋ. ಇಲ್ಲ, ಆಕ್ಚುಲಿ ನಾನು ನಮ್ಮ ಚಾನಲ್ ಶುರು ಮಾಡಿದಾಗ ಕಾರಣ ಒನ್ ಆಫ್ ದ ರೀಸನ್ಸ್ ಇವರೇ ನೋಡ್ಕೊಂಡು ನಾವು ಮಾಡಿದ್ವಿ. ಹೌದು, ಇವರು ನಮ್ದು ಯಾವ್ದು ಫಿಲ್ಮ್ ಅದು? ರಕ್ಷಿತ್ ಶೆಟ್ಟಿ ಅವ್ರದ್ದು ಯಾವ್ದದು? ಚಾರ್ಲಿ ಫಿಲ್ಮ್ ನೋಡ್ಲಿಕ್ಕೆ ಬಂದದ್ದು ಇವರು ಸಿಕ್ಕಿದ್ ನಮ್ಗೆ. ಹೌದು, ಮಂಡ್ಯದ ಗಂಡು. ನೋಡಿ, ದುಬೈಯಲ್ಲಿ ಇದ್ದು 1 ವರ್ಷ ಆದ್ಮೇಲೆ ಸಿಕ್ತಿದ್ವಿ. ಹೌದು, ಇದೆಂತ ಲೈಕ್ ಮಾಡ್ಲೇಬೇಕಲ್ವಾ? ಅದಕ್ಕೋಸ್ಕರ ಲೈಕ್ ಮಾಡ್ಲೇಬೇಕು. ಹಾಗಾಗಿ ನಮ್ಮ ಗಾಡಿ ಬರ್ತಾ ಉಂಟು, ನೋಡಿ ಆನಂದ ಪಡಿ, ಆನಂದಿಸಿ.
ಸರಿ ಸರ್. ಆಯ್ತು, ಈಗ ನೀವು ವೆಹಿಕಲ್ ಎಲ್ಲ ಒಂದು ವಿಡಿಯೋ ನೋಡಿದಿರಿ, ಹೇಗೆ ಉಂಟು, ಯಾವ ನಂಬರ್ ಅಲ್ಲಿ ವೆಹಿಕಲ್ ಇಲ್ಲಿ ಬಂದಿದೆ ಅಂತ. ವೆಹಿಕಲ್ ಬಂದದ್ದು ಇಲ್ಲಿ ದುಬೈಗೆ ಕಂಟೈನರ್ ಅಲ್ಲಿಂದ ಅಲ್ಲ, ದುಬೈಗೆ ಬಂದದ್ದು ಕಂಟೈನರ್ ಇಂದ. ಮತ್ತೆ ಮುಂದೆ ಹೋಗುತ್ತೆ ಇಲ್ಲಿಂದ ಸ್ಕಾರ್ಪಿಯೋ ಎಕ್ಸ್ಪ್ಲೋರರ್ ಅಲ್ಲ? ಹೌದು, ಲೈಕ್ ಸ್ಕಾರ್ಪಿಯೋ ಎಕ್ಸ್ಪ್ಲೋರರ್ ಅಲ್ಲಿ. ಈಗ ಅವರೊಂದಿಗೆ ಮಾತನಾಡುವ ನಮ್ಮ ಊರ್ದ, ನಮ್ಮ ನೀರ್ದ ಅಂಡ್ ಒನ್ ಅಂಡ್ ಓನ್ಲಿ ಮಿಸ್ಟರ್ ಮೊಹಮ್ಮದ್ ಸಿನಾ. ಹಾಯ್, ಹೇಗಿದ್ದೀರಾ? ಸೂಪರ್ ಸೂಪರ್ ಎಲ್ಲ ಮೊದಲಾಗಿ ಎರಡು ತುಳುವಲ್ಲಿ ಎರಡು ಮಾತಾಡಿ ಸಾಕು. ಓಕೆ, ಪರವಾಗಿಲ್ಲ. ಈಗ ನಿಮ್ಗೆ 2-3 ವಿಷಯ ಕೇಳಿಕೊಂಡು ನಮಗೆ ನನ್ನ ಮನಸ್ಸಲ್ಲಿತ್ತು, ಅದು ನಿಮ್ಮ ಹತ್ರ ಕೇಳಿಕೊಂಡು. ಫಸ್ಟ್ ಆಫ್ ಆಲ್, ನೀವು ಇದು ಎಜುಕೇಶನ್, ಸಾರಿ ಕೇಳ್ಬೋದು ಅಂತ ಗೊತ್ತಿಲ್ಲ, ಎಜುಕೇಶನ್ ಅಲ್ಲಿ ಮತ್ತೆ ಕೆಲಸದಲ್ಲಿ ಯಾವ ರೀತಿಯಲ್ಲಿ ಇದ್ದು? ನಾನು ಬೇಸಿಕಲಿ ಡಿಸೈನರ್, ಇಂಟೀರಿಯರ್ ಡಿಸೈನರ್. ಸೊ ಇಲ್ಲಿ ಫ್ರೀಲಾನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಲ್ಲಿ. ಸೊ ಇವಾಗ ಸದ್ಯಕ್ಕೆ ನಾನು ಅದೆಲ್ಲ ಬಿಟ್ಟು ಏನೋ ರಿಟೈರ್ಮೆಂಟ್ ಅಂತ ಆತರ ಪ್ಲಾನ್ ಮಾಡ್ತಾ ಇರುವಾಗ ಜನರು, ಸೊ ನಾನು ಬೇರೆನೇ ಒಂದು ಕಾನ್ಸೆಪ್ಟ್ ಪ್ಲಾನ್ ಮಾಡಿದೀನಿ. ಟೂರಿಸಂ ಫೀಲ್ಡ್ ಅಲ್ಲಿ ಸ್ವಲ್ಪ ಕೆಲಸ ಮಾಡೋಣ, ಕರ್ನಾಟಕ ಸ್ಟೇಟಿಗೆ ಬೇಕಾಗಿ ಮಾಡೋಣ ಅಂತ. ಅದಕ್ಕೆ ಇವಾಗ ಹೊರಟಿದ್ದೀನಿ. ನಮ್ಮ ಸ್ಟೇಟ್ ಫ್ಲಾಗ್ ಇಟ್ಕೊಂಡು 75 ಕಂಟ್ರೀಸ್ ಹೋಗ್ತಾ ಇದೀವಿ. ಸೊ ಅಲ್ಲಿ ಎಲ್ಲರೂ ಕರ್ನಾಟಕಕ್ಕೆ ಅಟ್ರಾಕ್ಟ್ ಮಾಡೋಣ, ಇಂಡಿಯಾಕ್ಕೆ ಅಟ್ರಾಕ್ಟ್ ಮಾಡೋಣ ಅಂತ ಒಂದು ಉದ್ದೇಶ. ಸೊ ನನ್ನಿಂದ ಏನಾಗುತ್ತೆ ಅದು ಮಾಡೋಣ ಅಂತ. ಓಕೆ, ವೆರಿ ಗುಡ್. ಹಾಗಾಗಿ ಈಗ ನೀವು ಪುತ್ತೂರು ಮಂಗಳೂರು, ಹೌದು, ಮಂಗಳೂರಿಂದ ಯಾವಾಗ ಹೊರಟ್ರಿ? ಈಗ ದುಬೈಲಿ ಎಷ್ಟು ದಿನ ಇದ್ರಿ? ಮಂಗಳೂರಿಂದ ಹೊರಟು ಆಲ್ಮೋಸ್ಟ್ 2 months ಆಯ್ತು. ದುಬೈಯಲ್ಲಿ 10 days ಆಗ್ತಾ ಬರ್ತಾ ಇದೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಒಂದು 20 days ಒಳಗಡೆ ನಾವು ಬೇರೆ ಕಂಟ್ರಿ ಕ್ರಾಸ್ ಆಗ್ತೀವಿ. ವೆರಿ ಗುಡ್. ಟೋಟಲ್ 75 ಕಂಟ್ರಿ ನೀವು ಸುತ್ತಾಡ್ಲಿಕ್ಕೆ ಇದ್ದೀರಾ? 75 ಕಂಟ್ರೀಸ್, 100,000 kilometers, 2 years ಜರ್ನಿ. ಅಯ್ಯೋ, 2 years ಜರ್ನಿ ಮಾಡ್ಲಿಕ್ಕಿದ್ದಾರೆ ಇವರು. ಹಾಗೆ ಇನ್ನೊಂದು ವಿಷಯ ಅಂದ್ರೆ, ನಿಮ್ದು ಈಗ ನೀವು ಬೇರೆ ಕಂಟ್ರಿ ಹೋದ್ರೆ ನಿಮ್ದು ಸ್ಟೇ ಎಲ್ಲ ನಮ್ ಗಾಡಿ ಒಳಗಡೆ ಎಲ್ಲ ಸೆಟಪ್ ಗಾಡಿ ಒಳಗಡೆ. ಹೌದು. ಸೊ ಅದೇ ಕೆಲವೊಂದು ಟೈಮಲ್ಲಿ ಹೋಟೆಲ್ ಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ಮೋಸ್ಟ್ಲಿ ಗಾಡಿ ಒಳಗಡೆ. ಓಕೆ, ಈಗ ದುಬೈಗೆ ಬಂದಿದ್ದೀರಿ. ದುಬೈಗೆ ವೆದರ್ ನಿಮಗೆ ಹೇಗೆ? ಆಕ್ಚುಲಿ ನಾ ಮುಂಚೆ ಇದ್ದೆ ಸ್ವಲ್ಪ ಟೈಮ್. ಸೊ ವೆದರ್ ಅಷ್ಟು ಬಗ್ಗೆ ನಂಗೆ ಸರ್ಪ್ರೈಸ್ ಏನಿಲ್ಲ. ಬಟ್ ಸ್ಟಿಲ್ ತುಂಬಾ ಸೆಕೆ. ಬೆಚ್ಚ ಜೋರುಂಟು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್, ನಮಗೆ ಇಷ್ಟು ದುಬೈಯಿಂದ ಅಲ್ಲ, ಕರ್ನಾಟಕದಿಂದ 75 ಕಂಟ್ರಿ ಹೋಗ್ಲಿಕ್ಕೆ ಫ್ರೀಯಲ್ಲಿ ಎಂತ ಆಗಲ್ಲ ಅಲ್ಲ. ಹಾಗಾಗಿ ನಿಮಗೆ ಫಿನಾನ್ಸ್ ವಿಚಾರ ಬಗ್ಗೆ ನಿಮ್ಗೆ ಕೇಳೋದಾದ್ರೆ ನೀವು ಏನ್ ಹೇಳ್ಬೋದು? ಸದ್ಯ ಇದು ಆಲ್ಮೋಸ್ಟ್ 1 CR ಬಜೆಟ್. ಮೈ ಗಾಡ್. ಸೊ ಅದು ನಾವು ಇವಾಗ ನೋಡ್ತಾ ಇದ್ದೀವಿ, ಸ್ಪಾನ್ಸರ್ಸ್ ಅನ್ನು ನೋಡ್ತಾ ಇದ್ದೀವಿ. ಸೊ ಸಿಗ್ತಾರೆ ಅಂತ ನಂಬಿಕೆ ಇದೆ. ಸೊ ಅದಾದ್ಮೇಲೆ ನಾವು ಕಂಟಿನ್ಯೂ. ಈಗ 1 crore ವೆಚ್ಚದಲ್ಲಿ ಇವರು ಈ ಪ್ಲಾನ್ ಮಾಡಿದ್ದಾರೆ. ಝೀರೋ ಬಜೆಟ್, ನನ್ ಝೀರೋ, ಒಂದು ದುಡ್ಡು ಇಲ್ಲ ನಾನು. ಸೊ ನಾವು ಆಡ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಗಾಡಿ ಹೊರಗಡೆ ನಾವು ಆಡ್ಸ್ ಹಾಕ್ತೀವಿ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅದ ಹಾಕೊಂಡು ನಾವು ಅದಕ್ಕೆ ಅದರಲ್ಲಿ ಇನ್ಕಮ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಅದಾದ್ಮೇಲೆ ನಮ್ಮ ಚಾನಲ್ ಇದೆ ಯುನೈಟೆಡ್ ವಂಡರ್ ಅಂತ. ಸೊ ಅದು ಕೂಡ ನೋಡ್ಬೋದು, ನಮ್ಮ ವಿಡಿಯೋಸ್ ಅಲ್ಲಿ ನೋಡ್ತಾ ಇರ್ರಿ. ಅದೇ ಹಾಗೆ ಹೀಗೇನೆ ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ನಿಮ್ಗೆ ದೇವರು ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಬಂದಾಗ ನೋಡೋಣ, ಮೀಟ್ ಆಗೋಣ. ಶ್ಯೂರ್. ನೀವು ಒಂದು ಸುತ್ತು ಮಾಡಿ ಇಲ್ಲಿಗೆ ಬಂದಿದ್ದು, ಸಕ್ಸಸ್ ಮೀಟ್ ಮಾಡುವ. ಸೊ ಪಾರ್ಟಿ ವಿತ್ ತಾರೇಶ್ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ನೀವು ಕರೆದ್ರಿಂದ ನಮಗೆ ಒಂದು ಮೀಟ್ ಆಗ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ನಾವು ಕಣ್ಣೀರ್ ಹೊಡ್ತೀನಿ, ಕೂಡ್ ಹೊಡ್ತೀನಿ. ನಾನೇ ಅಂತಾರೆ ಈಗ ಯಾವ ತರ ಅಂದ್ರೆ ಗಂಗಾ ತಾಯಿ ತರ. ಎಲ್ಲಿತ್ತು ನೀರು? ಸ್ಟಾರ್ಟ್ ಅಲ್ಲಿ ಇದ್ದ ಗಾಡಿ ಇಲ್ಲ ಗುರುಬಾಗ್ಲೇ ಕೊಡ್ತೀನಿ. ಸೊ ಇಲ್ಲಿಗೆ ಮತ್ತೆ ಸಿಗುವ. ಇದೇ ತರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲೂ ಟಿಕೆಟ್